ಕಾಂಗ್ರೆಸ್ ಸರ್ಕಾರದ ಪಂಚ ಗ್ಯಾರಂಟಿ ಯೋಜನೆಗಳು ಜನರ ಪಾಲಿಗೆ ವರದಾನವಾಗಿದ್ದು ಬಡವರು ಮಧ್ಯಮ ವರ್ಗದವರಿಗೆ ನೆರವು ನೀಡಿದ್ದು ಜೀವನ ಮಟ್ಟ ಸುಧಾರಿಸಿದೆ ಎಂದು ಉಡುಪಿ ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಯೋಜನೆಯ ಅಧ್ಯಕ್ಷ ಅಶೋಕ್ ಕುಮಾರ್ ಕೊಡವೂರು ಹೇಳಿದರು. ಅವರು ಇನ್ನ ಮಹಾಲಿಂಗೇಶ್ವರ ದೇವಸ್ಥಾನದ ಸಭಾಂಗಣದಲ್ಲಿ ತಾಲೂಕು ಪಂಚಾಯತ್ ಕಾರ್ಕಳ, ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಹಾಗೂ ಇನ್ನ ಗ್ರಾಮ ಪಂಚಾಯತ್ ವತಿಯಿಂದ ನಡೆದ ಗ್ಯಾರಂಟಿ ಅದಾಲತ್ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. ಸರ್ವಸಾಮಾನ್ಯ ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ರಾಷ್ಟ್ರ ಚುನಾವಣೆ ನಡೆಯುವ ಸಂದರ್ಭದಲ್ಲಿ ಪ್ರತಿ ಒಂದು ಪಕ್ಷ ಕೂಡ ಈ ದೇಶದ ಜನರಿಗೆ ಏನು ಅವರು ಅಧಿಕಾರ ಬಂದ ಮೇಲೆ ಏನು ಪ್ರಗತಿಪರ ಕಾರ್ಯಕ್ರಮವನ್ನು ಹಾಕಿಕೊಡುತ್ತಾರೆ ಅನ್ನತಕ್ಕಂಥ ಒಂದು ಪ್ರಣಾಳಿಕೆಯನ್ನು ಮಾಡ್ತಾರೆ. ಅದು ಯಾವುದೇ ಪಕ್ಷ ಇರಲಿ ಅದು ಮಾಡ್ತಾರೆ. ಅದೇ ರೀತಿ ಕಳೆದ ಚುನಾವಣೆಯ ಸಂದರ್ಭದಲ್ಲಿ ನಮ್ಮ ಇಂದಿನ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಸಿದ್ದರಾಮಯ್ಯ ಅವರು, ಅದೇ ರೀತಿ ಇಂದಿನ ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ತುಂಬಾ ಆಲೋಚನೆ ಮಾಡಿ ನಾವು ಚುನಾವಣೆಯಲ್ಲಿ ಏನೆಲ್ಲ ಜನರಿಗೆ ಕೆಲಸ ಮಾಡಲಿಕ್ಕೆ ಉಂಟು ಚುನಾವಣೆ ಆದ ನಂತರ ಅಂತ. ಗ್ಯಾರಂಟಿ ಅನುಷ್ಠಾನ ಯೋಜನೆಯ ಜಿಲ್ಲಾ ಉಪಾಧ್ಯಕ್ಷ ಉದಯಕುಮಾರ್ ಶೆಟ್ಟಿ ಮುನಿಯಾಲು ಮಾತನಾಡಿ, ಕಾಂಗ್ರೆಸ್ ಸರ್ಕಾರ ನುಡಿದಂತೆ ನಡೆದಿದೆ. ಟೀಕೆಕಾರರ ಬಾಯಿ ಮುಚ್ಚಿಸುವ ಗ್ಯಾರಂಟಿ ಯೋಜನೆಗಳು ನಿರಂತರವಾಗಿ ಮುಂದುವರಿಯಲಿದೆ. ಗ್ಯಾರಂಟಿ ಯೋಜನೆಯ ಅಪಪ್ರಚಾರಕ್ಕೆ ಕಿವಿಗೊಡಬೇಡಿ ಎಂದರು. ಬಾಕಿ ಅಪಪ್ರಚಾರ ಮಾಡ್ಕೊಂಡಾಗ ಅದಕ್ಕೆ ಒಂದಾಗಲ ಪ್ರಚಾರದ ಅಗತ್ಯಗಳು ನಿಜವಾಗ್ಲೂ ನಮ್ಮ ಅವಶ್ಯಕತೆ 2 ವರ್ಷ ಜೇಬಲ್ ಒಂದೇ ಕಾರ್ಯಕ್ರಮ ಹೊಂದಿಸಿ ಸುಗಂಡ ಗೊತ್ತಿರುತ್ತದೆ. ಕೇವಲ ಇಡೀ ಕಾಂಗ್ರೆಸ್ ತಾಲೂಕು ಹೊಂದಿಸಿ ತಾಯಿ ಹೊಂದಿಸಿ ಜನಕ್ಕೆ ಉಪಕಾರ ಮಾಡ್ಕೊಳ್ಳಿಕ್ಕೆಲ್ಲ ಬೇಳೆ ಯಾಕಂದ್ರೆ ಅದಕ್ಕೋಸ್ಕರ ನೀವು ಆಯ್ಕೆ ಮಾಡ್ತಾರೆ. ಮುಲ್ಪ ಪಂಚಾಯತ್ ಇಬ್ಬರು ಇಲ್ಲ 3 ಪಂಚಾಯತ್ ಉಂಟು ಅವು ಅವೇ ಬೇಳೆ ಮಾಡ್ಕೋಸ್ಕರ ಇಪ್ಪರು ಆಂಡಲ ಜನಗಳು ಬೇರೆ ಬೇರೆ ಸಂದರ್ಭ ಮಸ್ತ್ ಅಪಪ್ರಚಾರ ಮಾಡ್ಕೊಳ್ಳಿ ಇನ್ನೂ ಭಾರಿ ಜನಗಳು ಅದಾಗ ಒಂದೇನಲ್ಲ ನಮ್ಮ ಬಂದ ಕೆಲಸನ ಒದ್ದು ಬರ್ಬೋ ಅವಶ್ಯಕತೆ ಉಂಟು ಬರ್ಬೋ ಉದ್ದೇಶ ನೀಡಿ ಕಾರ್ಯಕ್ರಮ ಬಂದು ನೀವು ತೂಲಿಪ್ಪರ ಒಂದು ಸರ್ಕಾರದ ವಿರುದ್ಧ ಪಂಚಾಯತ್ ವಿರುದ್ಧ ಪ್ರತಿಭಟನೆ ಮಾಡ್ತೀರಿ. ಏನು ವಿರುದ್ಧ ಪ್ರತಿಭಟನೆ ಮಾಡ್ಬೋದು? ಕಾರ್ಕಳ ತಾಲೂಕು 34 ಪಂಚಾಯತ್ ಒಬ್ಬ ಪಂಚಾಯತ್ ಅಗಲದ ಆಡಳಿತ ಇಬ್ಬರು ಅಗಲ ಅಧ್ಯಕ್ಷರೇನು ಅಗಲ ಸದಸ್ಯರೇನೆ ಬಿಜೆಪಿ ಕಾರ್ಪೊರೇಷನ್ ಬೇರೆನ ಇದು ಅನ್ಯ ಸರ್ಕಾರ ಬಿಜೆಪಿ ಸರ್ಕಾರದಲ್ಲೂ ಮತ್ತೊಂದು ಬೇರೆ ನಿಜ ಕೆಟ್ಟ ಪ್ರವೃತ್ತಿ. ಯಾಕಂದ್ರೆ ದಕ್ಷಿಣ ಕನ್ನಡ ನೋಡಿ ಹೇಮಲ ಇತ್ತೀಚಿ ದುಂಬುಡಿಚಲ ಕಾಂಗ್ರೆಸ್ ಸರ್ಕಾರದ ಮಾನ್ಯ ವೀರಪ್ಪ ಮೊಯ್ಲಿ ಮಾನ್ಯ ಗೋಪಾಲ್ ಭಂಡಾರು ನಿರಂತರ ಅವಶ್ಯಕತೆ ಉಂಟು. ದೇವಣ್ಣಗಳು ಬಂದ 8 ಬೇರೆ ಜನಮಾನಸರುಂಟು. ಇದೀಗ ವೀರಪ್ಪ ಮೊಯ್ಲಿ ರಾಜ್ಯಸಭೆ ಶಾಸಕರಾದ ಆಯ್ಕೆ ಆಗಿದ್ದೇವೆ. ನಮ್ಮಲ್ಲಿ ಈ ಭಾಗವಂತೆ ಕಾಪು ಕ್ಷೇತ್ರ ಹಿಡಿತು ಆದಾಗ ಪೂರಾ ಕಾರ್ಕಳ ಕ್ಷೇತ್ರ ಹಿಡಿದಿದ್ದಿ. ಇನ್ನ ಗ್ರಾಮ ಪಂಚಾಯತ್ನ ಅಧ್ಯಕ್ಷೆ ಸರಿತಾ ಶೆಟ್ಟಿ ಸಭೆಯ ಅಧ್ಯಕ್ಷತೆ ವಹಿಸಿದ್ರು. ವೇದಿಕೆಯಲ್ಲಿ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷ ಅಜಿತ್ ಹೆಗ್ಡೆ, ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಜಿಲ್ಲಾ ಸದಸ್ಯ ದೀಪಕ್ ಕೋಟ್ಯಾನ್, ತಾಲೂಕು ಪಂಚಾಯತ್ನ ಕಾರ್ಯನಿರ್ವಹಣಾ ಅಧಿಕಾರಿ ಪ್ರಶಾಂತ್ ರಾವ್, ಇನ್ನ ಮಹಾಲಿಂಗೇಶ್ವರ ದೇವಸ್ಥಾನದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷ ದಿವಾಕರ ಶೆಟ್ಟಿ, ತಾಲೂಕು ಗ್ಯಾರಂಟಿ ಅನುಷ್ಠಾನ ಯೋಜನೆಯ ಸಮಿತಿಯ ಮುಖ್ಯಸ್ಥರು, ವಿವಿಧ ಇಲಾಖೆ ಅಧಿಕಾರಿಗಳು, ಗ್ರಾಮ ಪಂಚಾಯತ್ನ ಸದಸ್ಯರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಇನ್ನ ಗ್ರಾಮ ಪಂಚಾಯತ್ನ ಉಪಾಧ್ಯಕ್ಷ ಕುಶಾ ಆರ್ ಮೂಲ್ಯ ಸ್ವಾಗತಿಸಿ ಗ್ರಾಮ ಪಂಚಾಯತ್ನ ಪಿಡಿಒ ಸದಾಶಿವ ಮೂಲ್ಯ ಕಾರ್ಯಕ್ರಮ ನಿರೂಪಿಸಿದರು. ಖಲೀಲ್ V4 ನ್ಯೂಸ್ ಕಾರ್ಕಳ. Volkswagen Virtus, German engineered for unmatched safety. Volkswagen Mangalore, Airport Road, Yeyadi, Mangalore. Volkswagen.